ಶ್ರೀಕೃಷ್ಣನ ಊರು ಉಡುಪಿ ಅನ್ನಬ್ರಹ್ಮನ ಕ್ಷೇತ್ರ. ವರ್ಷದ 365 ದಿನ ಕೂಡ ಇಲ್ಲಿ ಭಕ್ತರಿಗೆ ಅನ್ನದಾನ ಪ್ರಸಾದ ರೂಪದಲ್ಲಿ ನಡೆಯುತ್ತೆ. ಕೃಷ್ಣನಿಗೆ ಮುಂದಿನ ವರ್ಷ ಪೂಜೆ ಮಾಡುವ ಅಧಿಕಾರ ಶಿರೂರು ಮಠದ ಪಾಲಾಗಲಿದೆ. ಅತಿ ಕಿರಿ ವಯಸ್ಸಿನ ಶ್ರೀಗಳ ಪರ್ಯಾಯ ಪೂರ್ವಭಾವಿ ಅಕ್ಕಿ ಮುಹೂರ್ತಕ್ಕೆ ಅಷ್ಟಮಠಗಳ ಯತಿಗಳು ಮತ್ತೆ ಒಂದಾಗಿದ್ದಾರೆ. ಅಕ್ಕಿಗೆ ಪೂಜೆ ಮಾಡಿ ಆಶೀರ್ವಾದ ಗೈದಿದ್ದಾರೆ. ಬನ್ನಿ ಈ ಕುರಿತು ಒಂದು ವಿಶೇಷ ವರದಿ ನೋಡ್ಕೊಂಡು ಬರೋಣ. ತಲೆ ಮೇಲೆ ನೂರಾರು ಅಕ್ಕಿ ಮುಡಿಯನ್ನು ಹೊತ್ತ ಭಕ್ತರು. ಚಿನ್ನದ ಪಲ್ಲಕ್ಕಿಯಲ್ಲಿ ಬಂದ ಅಕ್ಕಿ ಮುಡಿಗೆ ಪೂಜೆ, ಹಿಡಿ ಅಕ್ಕಿಯ ಸೇವೆ, ಅಕ್ಕಿ ಸಂಗ್ರಹಕ್ಕೆ ಚಾಲನಾ ಮುಹೂರ್ತ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಪುತ್ತಿಗೆ ಮಠದ ಪರ್ಯಾಯ ಮಹೋತ್ಸವ ನಡೆಯುತ್ತಿದೆ. ಮುಂದಿನ ಜನವರಿ ನಂತರ ಕೃಷ್ಣನ ಪೂಜಾಧಿಕಾರ ಅಷ್ಟಮಠಗಳಲ್ಲೇ ಕಿರಿಯ ಶ್ರೀಗಳಾದ ಶಿರೂರು ಮಠದ ವೇದವರ್ಧನ ತೀರ್ಥ ಶ್ರೀಗಳಿಗೆ ಸಿಗಲಿದೆ. ಪರ್ಯಾಯ ಮುಹೂರ್ತದ ಪೂರ್ವಭಾವಿ ಅಕ್ಕಿ ಮುಹೂರ್ತವನ್ನ ಶಿರೂರು ಮಠ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ನೆರವೇರಿಸಿದೆ. ಅಷ್ಟಮಠಗಳು ಉಡುಪಿ, ದಕ್ಷಿಣ ಕನ್ನಡದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಂದ ಪ್ರಸಾದ ರೂಪದಲ್ಲಿ ಅಕ್ಕಿಯನ್ನು ಮುಡಿಕಟ್ಟಿ ಮೆರವಣಿಗೆ ಮೂಲಕ ಹೊತ್ತು ತರಲಾಯಿತು. ಅನಂತೇಶ್ವರ ಚಂದ್ರಮೌಳೇಶ್ವರ ಕೃಷ್ಣ ಮಠದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಅಕ್ಕಿ ಮುಹೂರ್ತ ನಡೆಸಲಾಯಿತು. ಅಕ್ಕಿ ಮುಡಿ ಸಂಗ್ರಹ ಮುಹೂರ್ತ ಏಕೆ ವಿಶೇಷ ಅನ್ನೋದನ್ನ ಕಿರಿಯ ಶ್ರೀಗಳು ವಿವರಿಸಿದ್ದು ಹೀಗೆ. ಕೃಷ್ಣನಿಗೆ ವಿಶೇಷವಾಗಿ ಅನ್ನದಾನ ವಿಶೇಷ. ಈಗ ಕೃಷ್ಣನಿಗೆ ಮಾತ್ರ ಅಲ್ಲ, ಎಲ್ಲ ನಮ್ಮ ಮಠಗಳಲ್ಲಿಯೂ ಪರಮಾತ್ಮನಿಗೆ ವಿಶೇಷ ನೈವೇದ್ಯ ಯಾವುದು ಅಂತ ಕೇಳಿದರೆ ಉರುಳಿ, ಅಂದರೆ ಅನ್ನ. ಆ ಅನ್ನ ಯಾವುದ್ಯಾವುದೋ ಅನ್ನ ಆದರೆ ಒಳ್ಳೆ ಆಗೋದಿಲ್ಲ. ಯಾವಾಗಲೂ ಅನ್ನವನ್ನು ತುಂಬ ಸಮಯ ಸಂಗ್ರಹಿಸಿ ಇಟ್ಟು ಅದನ್ನು ಉಪಯೋಗಿಸಿದರೆ ಆ ಅನ್ನಕ್ಕೆ ಮಹತ್ವ ಜಾಸ್ತಿ. ಅದಕ್ಕೋಸ್ಕರ ಆ ಅನ್ನವನ್ನು ಈಗಲೇ ಸಂಗ್ರಹಿಸುವುದು ಅಂತ. ಮತ್ತು ಈಗ ಪಿಂಡ ಮಾಡುವಾಗ ಸಹ, ಈಗ ಪಿತೃಕಾರ್ಯ ಮಾಡುವಾಗ ಸಹ ಅನ್ನವನ್ನೇ ನಾವು ಉಪಯೋಗಿಸುವುದು. ಯಾಕಂದರೆ ಅವರಿಗೂ ಅದೇ ತುಂಬ ತೃಪ್ತಿ ಕೊಡುವುದು ಅಂತ. ಹಾಗಾಗಿ ಅನ್ನದಾನ ಈ ಮುಹೂರ್ತದಿಂದ ಪರಮಾತ್ಮನಿಗೂ ಪ್ರೀತರಾಗ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪಿತೃದೇವತೆಗಳಿಗೂ ಅದು ತುಂಬ ಪ್ರೀತಿಯಾಗುವಂಥ ಒಂದು ಮುಹೂರ್ತ. ಅವರ ಅನುಗ್ರಹ ಎಲ್ಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಶಿರೂರು ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಸಾವಿನ ನಂತರ ಉಳಿದ ಮಠಗಳು ಶಿರೂರು ಮಠದ ಜೊತೆ ಅಂತರ ಕಾಯ್ದುಕೊಂಡಿದ್ದವು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜೊತೆಯಾಗುತ್ತಿತ್ತು. 7 ವರ್ಷದ ನಂತರ ಅಷ್ಟಮಠಗಳ ಸ್ವಾಮೀಜಿಗಳು ಶಿರೂರು ಮಠಕ್ಕೆ ಪ್ರವೇಶಿಸಿ ಅಕ್ಕಿ ಮುಹೂರ್ತದಲ್ಲಿ ಭಾಗಿಯಾದರು. ಪರ್ಯಾಯ ಪೀಠ ಏರಲಿರುವ ಅತಿ ಕಿರಿಯ ಶ್ರೀಗಳಿಗೆ ಈ ಮೂಲಕ ಆಶೀರ್ವದಿಸಿ ಧೈರ್ಯ ತುಂಬಿದ್ದಾರೆ. ಮಠದ ಭಕ್ತರ ಜೊತೆ ನೂರಾರು ಸಾರ್ವಜನಿಕರು ಭಾಗಿಯಾದರು. ಮುಂದಿನ 1 ವರ್ಷಗಳ ಕಾಲ ಶಿರೂರು ಮಠ ಕೃಷ್ಣ ಮಠದ ಅನ್ನದಾಸೋಹಕ್ಕೆ ಅಕ್ಕಿ ಸಂಗ್ರಹ ಮಾಡಲಿದೆ. ಅನ್ನದಾನಕ್ಕೆ ಅಕ್ಕಿ ದಾನ ಮಾಡುವ ಅವಕಾಶವಿದೆ ಎಂದು ಮಠದ ದಿವಾನರು ಹೇಳಿದ್ದಾರೆ. ಮುಂದೆ ಭತ್ತ ಮುಹೂರ್ತ, ಧಾನ್ಯ ಮುಹೂರ್ತ, ಕಟ್ಟಿಗೆ ಚಪ್ಪರ ಮುಹೂರ್ತಗಳು ಮಠದಲ್ಲಿ ನೆರವೇರಲಿದೆ. ಅಕ್ಕಿ ಮುಹೂರ್ತಕ್ಕೆ ಏಕಿಷ್ಟು ಮಹತ್ವ ಎಂಬ ಬಗ್ಗೆ ದಿವಾನರು ಹೇಳುವುದು ಹೀಗೆ. ಕೃಷ್ಣ ಸ್ಪರ್ಶ ಎನ್ನುವಂಥದ್ದು ಯತಿಗಳಿಗೆ ಮಾತ್ರ ಇರುವಂಥದ್ದು. ಹಾಗಾದರೆ ಉಳಿದವರು ಹೇಗೆ ಮಾಡಬಹುದು ಅಂತ ಕೇಳಿದರೆ, ಕೃಷ್ಣನಿಗೆ ಸಮರ್ಪಣೆಯಾಗುವಂಥ ಬಾಳೆ ಎಲೆ ನಡುವಂಥದ್ದು ಇರ್ಬೋದು, ಬಾಳೆ ಗಿಡವನ್ನು, ಅಥವಾ ಅಕ್ಕಿಯನ್ನು ಸಂಗ್ರಹ ಮಾಡುವುದು, ಹೀಗೆ ವಸ್ತುಗಳನ್ನೆಲ್ಲ ನಾವು ಕೃಷ್ಣನಿಗೆ ಅರ್ಪಣೆ ಮಾಡುವ ಅಂತ. ನಾವು ಮುಟ್ಟಿದ ವಸ್ತು ಅದು ಕೃಷ್ಣದೇವರ ಒಳಗೆ ಭಗವಂತನಿಗೆ ಸಮರ್ಪಣೆ ಆಗಲಿಕ್ಕೆ ಉಂಟು. ಸಮರ್ಪಣೆ ಆದದ್ದನ್ನು ಮತ್ತೆ ಆ ಪದಾರ್ಥಗಳನ್ನು ಸ್ವೀಕಾರ ಮಾಡಲಿಕ್ಕೆ ಭಕ್ತಾಭಿಮಾನಿಗಳೆಲ್ಲ ಮತ್ತೆ ಪರ್ಯಾಯ ಕಾಲದಲ್ಲಿ ಊಟಕ್ಕೂ ಬರಬೇಕು. ಹಾಗಾಗಿ ಕೇವಲ ಅಕ್ಕಿ ಸಂಗ್ರಹಣೆಗೆ ಮಾತ್ರ ಅಲ್ಲ, ಬಾಳೆ ಮುಹೂರ್ತಕ್ಕೆ ಮಾತ್ರ ಅಲ್ಲ, ಈ ಪೂಜೆಯ ಒಂದು ಕಲ್ಪನೆಯ ಹಾಗೆ ಕೇವಲ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಪೂಜೆ ಅಲ್ಲ, ಜನರಲ್ಲಿಯೂ ಕೂಡ ಭಗವಂತನನ್ನು ನೋಡಬೇಕು, ಅವರ ಆರಾಧನೆ ಆಗಬೇಕು ಅಂತ. ಅದಕ್ಕೋಸ್ಕರ ಪರ್ಯಾಯ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕಲಾಪೋಷಣೆ ಇತ್ಯಾದಿಗಳ ಜೊತೆಗೆ ವಿಶೇಷವಾದಂಥ ಅನ್ನದಾನದ ಮಹತ್ವ. ಹಾಗಾಗಿ ಅದಕ್ಕೆ ಪೂರಕವಾದಂತಹ ಅಕ್ಕಿ ಮುಹೂರ್ತದಲ್ಲಿ ತಾವೆಲ್ಲ ಬರಬೇಕು. ಹಾಗಾದರೆ ಕೆಲವರು ಹೇಳಿದರು, ನಾವೆಲ್ಲ ಅಕ್ಕಿ ಒಂದೊಂದು ಕಡೆಯಿಂದ ಹಿಡ್ಕೊಂಡು ಬರ್ತೇವೆ, ಅದು ಮಿಕ್ಸ್ ಆಗ್ತದಲ್ಲ ಅಂತ. ಅದಕ್ಕೆ 2 ಯೋಜನೆ ಮಾಡಿತು. ಒಂದು ವೇಳೆ ನೀವು ತಂದಂತಹ ಅಕ್ಕಿಗಳು ಒಂದು ವೇಳೆ ತಂದರೆ ಬೇರೆ ಬೇರೆ ರೀತಿಯಾದಂಥದ್ದಿದ್ದರೆ ಅದನ್ನು ಹಾಗೆ ಸಂಗ್ರಹ ಮಾಡಿ ಇಡ್ತೇವೆ. ಮುಂದೆ ಗಂಜಿ ಇತ್ಯಾದಿಗಳಿಗೆಲ್ಲ ಅದೇನು ಪ್ರಾಬ್ಲಮ್ ಆಗೋದಿಲ್ಲ, ಅದನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡ್ಬೋದು. ಯಾಕೆ ಕೇಳಿದರೆ, ಕೃಷ್ಣ ಮಠದ ನೈವೇದ್ಯದ ವ್ಯವಸ್ಥೆ 16 ಪೂಜೆ ಮಾತ್ರ ಅಲ್ಲ, ಪಂಚಭಕ್ಷ ಪರಮಾನ್ನ ನಿತ್ಯವೂ ಆಗಬೇಕಾಗಿದೆ. ಕನಕದಾಸರು ಬಂದು ಇಲ್ಲಿ ಭಜನೆ ಮಾಡಿಕೊಂಡು ಒಲಿಸಿಕೊಂಡಂತಹ ಕ್ಷೇತ್ರ ಇದು.
ಹಾಗಾಗಿ ಕನಕದಾಸರು ರೊಟ್ಟಿಯ ಸಮರ್ಪಣೆ ಮಾಡ್ತಾ ಇದ್ರು. ಇವತ್ತು ಕೂಡ ಗಂಜಿ, ಅಂಬಲಿ, ರೊಟ್ಟಿ ಇತ್ಯಾದಿಗಳನ್ನು ಕೃಷ್ಣ ಮಠದಲ್ಲಿ ಸಮರ್ಪಣೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ ಕನಕದಾಸರು ಸಮರ್ಪಣೆ ಮಾಡಿದ್ರು ಅಂತ. ಅನ್ನಬ್ರಹ್ಮನ ಊರಿನಲ್ಲಿ ಅಕ್ಕಿ ಮುಹೂರ್ತ ಸಂಭ್ರಮದಿಂದ ನಡೆದಿದೆ. ಪರಮಾತ್ಮನಿಗೆ ಆಪ್ತವಾಗುವ ಕಾಲದಲ್ಲಿ ನಾಡಿನ ಸರ್ವ ಜನತೆ ಸೇರಿ ಶ್ರೀಗಳ ಉಪಸ್ಥಿತಿಯಲ್ಲಿ ಅಕ್ಕಿ ಮುಹೂರ್ತವಾಗಿದೆ. ಇನ್ನು ಕೃಷ್ಣನೂರಿನಲ್ಲಿ ಪರ್ಯಾಯ ಮಹೋತ್ಸವಕ್ಕೆ ಭಕ್ತರು ಕಾಯುವಂತಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24/7 ಉಡುಪಿ.